ತುರುವೇಕೆರೆ ತಾಲೂಕಿನ ಹೊಣೆಕೆರೆ ಗೊಲ್ಲರಹಟ್ಟಿ ಬಳಿ ನಿನ್ನೆ ರಾತ್ರಿ ರಸ್ತೆ ದುರಂತ ನಡೆದಿದೆ. ಬೆಸ್ಕಾಂ ಗುತ್ತಿಗೆದಾರ ಮಾಯಸಂದ್ರ ಹೋಬಳಿ ಕೋಡಿ ನಾಗಸಂದ್ರ ಟಿಬಿ ಕ್ರಾಸ್ನಲ್ಲಿ ಕೆಲಸ ಮಾಡುತ್ತಿದ್ದು, ನಂತರ ನೋವಿನಕೆರೆಯಲ್ಲಿ ಕೆಲಸ ಮುಗಿಸಿ ಕಾರ್ಮಿಕರನ್ನು ಹೊತ್ತೊಯ್ಯುತ್ತಿದ್ದ 107 ಕ್ಯಾಂಟರ್ ವಾಹನ ಹೊಣೆಕೆರೆ ಗೊಲ್ಲರಹಟ್ಟಿಯ ಬಳಿ ಎಕ್ಸೆಲ್ ಕಟ್ ಆದ ಪರಿಣಾಮ 2 ಪಲ್ಟಿಯಾಗಿದ್ದು, ಅದರಲ್ಲಿದ್ದ 15 ಜನ ಕಾರ್ಮಿಕರಲ್ಲಿ ಓರ್ವ ಕಾರ್ಮಿಕ ಮೃತಪಟ್ಟಿದ್ದಾರೆ. ಇನ್ನೊಬ್ಬ ಕಾರ್ಮಿಕನಿಗೆ ಕೈ ಮುರಿದಿದ್ದು, ಉಳಿದ ಕಾರ್ಮಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಪ್ರಾಣಾಪಾಯದಿಂದ ಪಾರಾಗಿದ್ದ ಕಾರ್ಮಿಕರನ್ನ ಸ್ಥಳೀಯ ಟಿಬಿ ಕ್ರಾಸ್ ವಾಸಿ ಮಮ್ತಾಜ್ ಮತ್ತು ಅವರ ಮಗ ಸಾಬಿರ್ ಹುಸೇನ್ ಸೇರಿ ಗಾಯಾಳುಗಳ ಚಿಕಿತ್ಸೆಗೆ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದಿದ್ದು, ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇನ್ನು ದುರಂತವೆಂದರೆ ಅಪಘಾತ ನಡೆದ ಸ್ಥಳದಿಂದ ಎಷ್ಟೇ ಸಾರ್ವಜನಿಕರು ದೂರವಾಣಿ ಮೂಲಕ ಕರೆ ಮಾಡಿದರೂ ಯಾವುದೇ ಆಂಬ್ಯುಲೆನ್ಸ್ ಸೇವೆ ಲಭ್ಯವಾಗಿಲ್ಲ. ಇದಕ್ಕೆ ತಾಲೂಕಿನ ಆಡಳಿತ, ವೈದ್ಯಾಧಿಕಾರಿಗಳು ಹಾಗೂ ಶಾಸಕರು ನೇರ ಹೊಣೆಯಾಗಿದ್ದಾರೆಂದು ಸಾರ್ವಜನಿಕರು ಹೇಳುತ್ತಿದ್ದಾರೆ. ಇನ್ನು ಈ ಸಂಬಂಧ ಸುಮಾರು 3 ಗಂಟೆಗಳ ನಂತರ ಸಿಎಸ್ಪುರದಿಂದ ತುರುವೇಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ಬಂದಂತಹ ಆಂಬ್ಯುಲೆನ್ಸ್ ಕೇವಲ ಸಣ್ಣ ಪುಟ್ಟ ಗಾಯಗಳಾಗಿದ್ದ 3 ಜನ ಗಾಯಾಳುಗಳನ್ನು ಕರೆದೊಯ್ದಿದೆ. ಇದರ ಮಧ್ಯೆ ಸ್ಥಳಕ್ಕೆ ತಾಲೂಕಿನ ಆರಕ್ಷಕ ಠಾಣೆ ಸಬ್ ಇನ್ಸ್ಪೆಕ್ಟರ್ ಕೇಶವಮೂರ್ತಿ ಮತ್ತು 112 ಆರಕ್ಷಕ ಸಿಬ್ಬಂದಿಗಳು ದುರಂತ ಆದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮುಂದಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಆದರೆ ಗುತ್ತಿಗೆದಾರ ಜಗದೀಶ್ ಮತ್ತು ಟೆಂಡರ್ ಮೂಲಕ ಈ ಕಾಮಗಾರಿ ಪಡೆದಿದ್ದ ಯಾವುದೇ ಮಾಲೀಕ ಸಹ ಈ ಕಡೆ ಗಮನ ಹರಿಸಿಲ್ಲ. ಕಾರ್ಮಿಕರ ಜೀವದ ಜೊತೆ ಇವರು ಚೆಲ್ಲಾಟವಾಡುತ್ತಿದ್ದಾರೆ ಎಂದು ಜನರು ಹೇಳುತ್ತಿದ್ದಾರೆ. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ನನ್ನ ಹೆಸರು ಮಮತಾಜ್ ಅಂತ. ಯಾಕೆ ಏನಾಯ್ತು? ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಿಗೆ ಏಟಾಗಿದೆ? ಯಾರೋ ಕೇಬೀರ್ ಅಂತೆ. ನನ್ನ ಮಗ ಸಾಬಿರ್ ಹುಸೇನ್ಗೆ ಟಾಟಾ ಎಸಿ ಮಾಡಿ ಜನಗಳಿಗೆ ಹಾಕಿ ಕಳಿಸಿದೀನಿ ಆಸ್ಪತ್ರೆಗೆ. ಈಗ ನನ್ನ ಓಮಿನಿ ತಗೊಂಡ್ಬಂದು 6 ಜನ ತುಂಬಿ ತಿರ್ಗಾ ಆಸ್ಪತ್ರೆಗೆ ಕಳಿಸಿದೀನಿ. ಎಷ್ಟು ಜನಕ್ಕೆ ಏಟಾಗಿದೆ? ಈಗ ಹೆಚ್ಚು ಕಡಿಮೆ 6 ಜನಕ್ಕೆ ಏಟಾಗಿದೆ. 3 ಜನ ಸೀರಿಯಸ್ ಇದ್ದಾರೆ, 3 ಜನ ಉಳ್ಕೋಬಹುದು ಅಷ್ಟೇ. ಇನ್ನ 6 ಜನಕ್ಕೆ ತಿರ್ಗಾ ಮೈನರ್ ಏಟ್ ಆಗಿದೆ, ಅವ್ರಿಗೂ ಕಳಿಸಿದೀನಿ. ಯಾವ ಹಾಸ್ಪಿಟ್ಲಿಗೆ ಕಳಿಸಿದ್ರಿ? ಇಲ್ಲಿಗೆ ತುರುವೇಕೆರೆ ಗೌರ್ಮೆಂಟ್ ಆಸ್ಪತ್ರೆಗೆ. ಆಲ್ರೆಡಿ ಆಸ್ಪತ್ರೆಗೆ ಹೋಗಿಲ್ಲ. 2-3 ಜನಕ್ಕೆ ಸೀರಿಯಸ್ ಆಗಿದೆ. 3 ಜನಕ್ಕೆ ಸೀರಿಯಸ್ ಇದ್ದಾರೆ. 3 ಜನ ಸೀರಿಯಸ್ ಇದ್ದಾರೆ. ಫೋನ್ ಮಾಡಿ. ಯಾವ್ದಣ್ಣ ಗಾಡಿ? ಕ್ಯಾಂಟ್ರು. ಎಷ್ಟು ಜನ ಇದ್ರಿ? 15 ಸೀಟ್ ಇದ್ವಿ. ಎಷ್ಟು ಜನಕ್ಕೆ ಏಟಾಗಿದೆ? ಹಾಂ, ಒಬ್ಬ ಔಟ್ ಆಗಿದ್ದಾನೆ. ಇವಾಗ ನಿಮ್ಮ ಓನರು ನಿಮಗೆ ಕೆಲಸ ಕೊಟ್ಟಂತ ಓನರ್ ಯಾರು? ನಿಮ್ಗೆ ಏನಾರು ಗೊತ್ತೇಣ? ನೀವು ಜೊತೆಲೇ ಇದ್ವಿ. ನಿಮ್ಗೇನು ಏಟಾಗಿದೆ? ಮೂಗು ಏಟು ಬಿದ್ದಿದೆ. ನಿಮಗೆ ತಲೆಗೆ ಏಟಾಗಿದೆ. ಸ್ಟಿಚ್ ಆಗಿದ್ದೀರಾ? ನಿಮಗೆ ನಿನ್ನ ಹೆಸರು? ಬಸವರಾಜ್. ನಿನ್ನ ಹೆಸರು? ನಿಮ್ಮ ಹೆಸರು? ಎಲ್ಲ ಯಾವ ಊರವರು? HD ಕೋಟೆ, ಮೈಸೂರು ಭಾಗದ ಕಡೆ ನೀವೆಲ್ಲ? ಅಣ್ಣ, ನನ್ನ ಹೆಸರು ಸಾಬಿರ್ ಹುಸೇನ್ ಅಂತ. ನಾನು ತುರುವೇಕೆರೆಯಿಂದ ಬರ್ತಿದ್ದೆ. ಟೆಂಪೋ ಅಪ್ಸೆಟ್ ಆಗಿತ್ತು. ಹೋದೆ, ಜನಕ್ಕೆಲ್ಲ ಆಚೆ ಕಡೆ ಎಳೆದೆ. ಒಂದು 4 ಜನ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿದ್ರು. ಎಲ್ಲರಿಗೂ ತುರುವೇಕೆರೆಯಲ್ಲಿ ನನ್ನ ಕಾರಲ್ಲಿ ಹಾಕ್ಕೊಂಡೋಗಿ ಓಮಿನಿಯಲ್ಲಿ ಎಲ್ಲರಿಗೂ ಆಸ್ಪತ್ರೆ 15 ಜನಕ್ಕೂ ಶಿಫ್ಟ್ ಮಾಡಿದ್ದೆ. ಅದರಲ್ಲಿ ಒಬ್ಬರು ಡೆತ್ ಆದರು. ಆಮೇಲೆ ಮಿಕ್ಕಿದ್ದವ್ರನ್ನ ITಗೆ ಶಿಫ್ಟ್ ಮಾಡಿದ್ದೀವಿ. ಮಿಕ್ಕಿದ 7 ಜನ ಅವರೇ ಕರ್ಕೊಂಡು ಹೋಗ್ತಾರೆ. ಆಕ್ಸಿಡೆಂಟ್ ಆಗಿ 1 ಗಂಟೆ ಆದ್ರೂ ಮದರ್ ಡ್ರೀಮ್ಸ್ ರೂರಲ್ ಮತ್ತು ಅರ್ಬನ್ ಎಜುಕೇಷನ್ ಡೆವಲಪ್ಮೆಂಟ್ ಸೊಸೈಟಿ, ಶ್ರೀ ಮೈಲಾರ ಲಿಂಗೇಶ್ವರ ನರ್ಸಿಂಗ್ ಕಾಲೇಜು ಚಿತ್ರದುರ್ಗ, ಶ್ರೀ ಆಂಜನೇಯ ಸ್ವಾಮಿ ಪ್ರೌಢಶಾಲೆ ಕಡ್ಲೆಗುದ್ದು,
ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ 2022-23 ಇದೇ ಬರುವ ನವೆಂಬರ್ 19ರಂದು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಸ್ಥಳ ವೀರಯೋಧ ಜಿಎಸ್ ಪ್ರಭಾಕರ ಸಭಾಂಗಣ, ಕಡ್ಲೆಗುದ್ದು, ಚಿತ್ರದುರ್ಗ ತಾಲೂಕು. ಈ ಕಾರ್ಯಕ್ರಮದ ಸಂಪೂರ್ಣ ನೇರ ಪ್ರಸಾರವನ್ನ ನಮ್ಮ ತುಮಕೂರು ಮಾಧ್ಯಮದಲ್ಲಿ ಪ್ರಸಾರ ಮಾಡಲಾಗುವುದು. ತಪ್ಪದೇ ವೀಕ್ಷಿಸಿ. ನಮಸ್ತೆ, ನಾನು ಪ್ರಣನ್ಯ. ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಸೀಸನ್ 6ರ ವಿಜೇತೆ. ನಾನು ಚಿತ್ರದುರ್ಗ ಕಡ್ಲೆಗುದ್ದು ಗ್ರಾಮದಲ್ಲಿ ನವೆಂಬರ್ 19ರಂದು ನಡೆಯುವ ರಾಜ್ಯ ಮಟ್ಟದ ಗ್ರಾಮೀಣ ಮಕ್ಕಳ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಸಹ ಬರ್ತೀರಲ್ವಾ? ಥ್ಯಾಂಕ್ ಯು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಂದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.